ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಶ್ರೀಮಾ ಸಬ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವ ಹೇರ್ ಆಯಿಲನ್ನು ಮನೇಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು ವೀಕ್ಲಿ ಒಂದು 2-3 ವೀಡಿಯೋಸ್ ಅಪ್ಲೋಡ್ ಮಾಡುವ ಅಂತ, ಬಟ್ ಟೈಮ್ ಸಿಗ್ತಿಲ್ಲ ಅಪ್ಲೋಡ್ ಮಾಡಲಿಕ್ಕೆ. ಹಾಗೆ ಹೊರಗಡೆ ಹೋಗಿ ವೀಡಿಯೋಸ್ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಮನೆಯಲ್ಲೇ ಇದ್ದು ಸಿಂಪಲ್ ಆಗಿ ಒಂದು ಹೇರ್ ಆಯಿಲನ್ನು ಹೇಳ್ಕೊಡ್ತಾ ಇದ್ದೇನೆ. ಸೊ ಮುಂದೆ ಟೈಮ್ ಸಿಗುವಾಗ 2 ವೀಡಿಯೋಸ್ ಆದರೂ ವೀಕ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಈ ಹೇರ್ ಆಯಿಲನ್ನು ಸ್ವತಃ ನಾನೇ ಯೂಸ್ ಮಾಡಿ ನಿಮಗೆ ನಾನಿವತ್ತು ನನ್ನ ಎಕ್ಸ್ಪೀರಿಯನ್ಸಸ್ಸನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ನಾನು 18 ಇಯರ್ಸ್ ಇರುವಾಗ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಅವ್ರು ನನಗೆ ಅವರದೇ ಕಂಡೀಷ್ನರ್ ಶಾಂಪೂವನ್ನು ಸಜೆಸ್ಟ್ ಮಾಡಿದರು. ಸೊ ಅದನ್ನೇ ಹಾಕ್ತಾ ಇದ್ದೆ. ಆಗ ಆಯಿಲ್ ಟಚ್ ಮಾಡಬಾರ್ದು ಅಂತ ಹೇಳಿದ್ರು, ಬಿಕಾಸ್ ಹೇರ್ ಸ್ಟ್ರೈಟ್ನಿಂಗ್ ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಹೇರಿಗೆ ಆಯಿಲನ್ನು ಅಪ್ಲೈ ಮಾಡ್ತಾ ಇರಲಿಲ್ಲ. ಸೊ ಆಗ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಹೇರ್ ಡ್ಯಾಮೇಜ್ ಆಗಿತ್ತು, ಸ್ಪ್ಲಿಟನ್ಸ್ ಬಂದಿತ್ತು. ನನ್ನ ಅಮ್ಮ ಹೇಳ್ತಿದ್ರು, ಈಗ ತೆಂಗಿನಕಾಯಿದು ನಾರು ಬರುತ್ತಲ್ಲ, ಸೊ ಅದು ಹೆಂಗೆ ಡ್ರೈ ಆಗಿರುತ್ತೆ ನೋಡಿ, ಆ ಥರ ಆಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಅವ್ರು ಆಯಿಲ್ ಅಪ್ಲೈ ಮಾಡ್ಲಿಕ್ಕೆ ಆಗ ಹೇಳ್ತಿದ್ರು, ಬಟ್ ನನಗೆ ಹೇರ್ ಸ್ಟ್ರೈಟ್ನಿಂಗ್ ಹೋಗ್ತದೆ ಅಂತ ನಾನು ಕೂಡ ತಡಿತಿದ್ದೆ ಅದನ್ನು. ಬಟ್ ಅದಾದಮೇಲೆ ನಾನು ಈ ಹೇರ್ ಆಯಿಲನ್ನು ಅಪ್ಲೈ ಮಾಡಿದೆ. ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಇದು ನನ್ನ ಅಮ್ಮ ನನಗೆ ಮಾಡಿಕೊಟ್ಟು ನನಗೆ ಡೈಲಿ ಯೂಸ್ ಮಾಡಲಿಕ್ಕೆ ಹೇಳ್ತಾ ಇದ್ರು. ಅಂದರೆ ಡೈಲಿ ಅಂತ ಹೇಳಿದ್ರೆ ವೀಕ್ಲಿ ಒಂದು 2-3 ಟೈಮ್ಸ್ ಆದರೂ ಯೂಸ್ ಮಾಡ್ತಾ ಇದ್ದೆ. ನನಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೆ ನಾನು. ನನಗೆ ಚೇಂಜಸ್ ಗೊತ್ತಾಯಿತು. ಸೊ 1-2 ಮಂತ್ಸಲ್ಲಿ ನನಗೆ ಚೇಂಜಸ್ ಗೊತ್ತಾಯಿತು. ಹೇರ್ ತುಂಬ ಸಾಫ್ಟ್ ಆಯಿತು, ಶೈನಿ ಆಯಿತು, ಸಿಲ್ಕಿ ಆಯಿತು. ನನಗೀಗ ನನ್ನ ಹೇರ್ ಮೇಲೆ ತುಂಬ ಸ್ಯಾಟಿಸ್ಫಿಕೇಶನ್ ಇದೆ. ನಾನು ಮನೆಯಲ್ಲೇ ಹೇರ್ ಆಯಿಲ್ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ. ಯಾವುದೇ ಕೆಮಿಕಲ್ ಪ್ರಾಡಕ್ಟನ್ನು ನಾನೀಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಇನ್ನೂ ಕೂಡ ನಾನು ಡಿಸೈಡ್ ಮಾಡಿದೆ ನನ್ನ ಹೇರ್ ಸ್ಟ್ರೈಟ್ನಿಂಗ್ ಮಾಡಲ್ಲ ಅಂತ, ಬಿಕಾಸ್ ಅದ್ರಲ್ಲಿ ರಫ್ ಆಗುತ್ತೆ. ಹಾಗಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಬೋದು, ಮಾಡಿದ್ಮೇಲೆ ಹಾಗೆ ಮೇಂಟೈನ್ ಮಾಡಬೇಕು. ಅದನ್ನು ಆಯಿಲ್ ಕೂಡ ಅಪ್ಲೈ ಮಾಡಬೇಕು, ಇಲ್ಲಾಂತ ಹೇಳಿದ್ರೆ ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ. ಈಸಿಲಿ ಅವೈಲೇಬಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಈ ನ್ಯಾಚುರಲ್ ಆಗಿರುವ ಹೇರ್ ಆಯಿಲ್ ಅನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಬಿಕಾಸ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಆಗಲ್ಲ. ಸೊ ಪ್ರತಿಯೊಂದು ಐಟಮ್ಸ್ ಇದ್ದು ಯೂಸಸ್ ಅನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಫಸ್ಟ್ ಇಂಗ್ರೀಡಿಯೆಂಟ್ ಆಮ್ಲಾ, ಅಂದರೆ ನೆಲ್ಲಿಕಾಯಿ, ಗೂಸ್ಬೆರಿ ಅಂತ ಹೇಳ್ತಾರೆ. ಸೊ ಇದು ಬೆಟ್ಟದ ನೆಲ್ಲಿಕಾಯಿ, ಇದು ಗುಡ್ಡೆ ನೆಲ್ಲಿಕಾಯಿ, ಹೀಗೆ ಚಿಕ್ಕದಿರುತ್ತೆ. ಸೊ ಇದೆರಡನ್ನು ಯೂಸ್ ಮಾಡೋದು ಉತ್ತಮ. ಇನ್ನೊಂದು ಬರುತ್ತೆ ಹೈಬ್ರಿಡ್, ತುಂಬ ದೊಡ್ಡದು ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದು ಓಕೆ, ಬಟ್ ತುಂಬ ಬೆನಿಫಿಟ್ಸ್ ಇರೋದು ಈ ಎರಡು ನೆಲ್ಲಿಕಾಯಿಂದ. ಯಾಕಂತ ಹೇಳಿದ್ರೆ ಇದು ಹೇರನ್ನು ತುಂಬ ಸ್ಟ್ರೆಂಥನ್ ಮಾಡುತ್ತೆ, ಸ್ಕ್ಯಾಲ್ಪನ್ನು ಗಟ್ಟಿ ಮಾಡುತ್ತೆ, ಹಾಗೆ ಪಿಗ್ಮೆಂಟೇಷನನ್ನು ಕಂಟ್ರೋಲ್ ಮಾಡುತ್ತೆ. ಅಂತ ಹೇಳಿದ್ರೆ ಗ್ರೇ ಕಲರ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಗ್ರೇ ಕಲರ್ ಆಗಿರುತ್ತೆ. ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಆಗಿರ್ಬೋದು ಅಥವಾ ಬಿಸಿಲಿಗೆ ಆಗಿರ್ಬೋದು ಗ್ರೇ ಆಗಿರುತ್ತೆ. ಸೊ ಅದನ್ನು ಬ್ಲ್ಯಾಕ್ ಮಾಡುತ್ತೆ, ಅದನ್ನು ರೆಡ್ಯೂಸ್ ಮಾಡುತ್ತೆ. ಹಾಗೆ ಈ ಆಮ್ಲ ಯೂಸ್ ಮಾಡೋದ್ರಿಂದ ಹೇರನ್ನು ತುಂಬ ಗಟ್ಟಿ ಮಾಡುತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ ಬ್ರಿಂಗ್ರಾಜ್ ಅಂತ ಹೇಳಿದ್ರೆ ಗರ್ಗ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದು ಸ್ವಲ್ಪ ಒಣಗಿದೆ, ಅಂದರೆ ಬೆಳಗ್ಗೆ ತೆಗೆದಿಟ್ಟಿದ್ದೆ, ಸ್ವಲ್ಪ ಒಣಗಿದೆ. ಸೊ ಇದು ಹೇರ್ ಆಯಿಲ್ಗೆ ಮೇನ್ಲಿ ಯೂಸ್ ಮಾಡ್ತಾರೆ ಎಲ್ಲರೂ. ಇದು ಯೂಸ್ ಮಾಡಿದರೆ ತುಂಬ ಉತ್ತಮ. ಯಾಕಂತ ಹೇಳಿದ್ರೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ, ಅಂದರೆ ಹೇರ್ ಗ್ರೋತಿಗೆ ಇದು ಒಳ್ಳೆ ಒಂದು ಸೊಪ್ಪು ಅಂತ ಹೇಳ್ಬೋದು. ಸೊ ಇದನ್ನು ಹೇರ್ ಆಯಿಲ್ ಜೊತೆ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲಿಕಲನ್ನು ಆ್ಯಕ್ಟಿವ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ಇನ್ಫೆಕ್ಷನ್ಸ್ ಆಗಿರ್ಬೋದು, ಲೈಸ್ ಅಂದರೆ ಹೇನಿನ ಸಮಸ್ಯೆ ಆಗಿರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡುತ್ತೆ. ಮೇಯ್ನಾಗಿ ಇದು ಹೇರ್ ಗ್ರೋತಿಗೆ ಒಂದು ಒಳ್ಳೆಯ ಒಂದು ಸೊಪ್ಪು ಅಂತ ಹೇಳ್ಬೋದು. ಇದನ್ನು ನೀವು ಸ್ಕಿಪ್ ಮಾಡದೆ ಯೂಸ್ ಮಾಡೋದು ಉತ್ತಮ. ಥರ್ಡ್ ಒನ್ ಗರಿಕೆ ಹುಲ್ಲು, ಗಣಪತಿಗೆ ಪವಿತ್ರವಾದಂತಹ ಹುಲ್ಲು. ಇದನ್ನು ಯೂಸ್ ಮಾಡೋದ್ರಿಂದ ತುರಿಸುವಿಕೆ ಆಗಿರ್ಬೋದು, ಏನಿದ್ದು ತುರಿಸುವಿಕೆ ಆಗಿರ್ತದೆ, ಸೊ ಅದಾಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ಗೆ ತುಂಬ ಒಳ್ಳೆಯದು. ಫೋರ್ತ್ ಒನ್ ಬ್ರಾಹ್ಮಿ ಲೀವ್ಸ್ ಅಂತ ಹೇಳಿದ್ರೆ ತಿಮರೆ ಸೊಪ್ಪು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ಮೆಮೊರಿ ಪವರಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ಕೊಡ್ತಾರೆ. ಸೊ ಇದನ್ನು ಚಟ್ನಿ ಮಾಡಿ ಕೂಡ ಸೇವನೆಯನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಜ್ಞಾಪಕ ಶಕ್ತಿಗಿದು ಉತ್ತಮವಾಗಿರುವಂತಹ ಒಂದು ಸೊಪ್ಪು ಅಂತ ಹೇಳ್ಬೋದು ಬ್ರಾಹ್ಮಿ ಲೀವ್ಸ್. ಸೊ ಇದನ್ನು ಈ ಹೇರ್ ಆಯಿಲ್ಗೆ ಯೂಸ್ ಮಾಡೋದ್ರಿಂದ ಆ ಹೇರ್ ಗ್ರೋತನ್ನು ಬೂಸ್ಟ್ ಮಾಡುತ್ತೆ, ಹಾಗೆ ಡ್ರೈನೆಸ್ಸನ್ನು ಪ್ರಿವೆಂಟ್ ಮಾಡುತ್ತೆ, ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಫಿಫ್ತ್ ಒನ್ ತುಳಸಿ ಲೀವ್ಸ್. ಇದನ್ನು ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಹಾಗೆ ಹೇರ್ ಲಾಸ್ ಕೂಡ ರಿಡ್ಯೂಸ್ ಆಗುತ್ತೆ. ಸಿಕ್ಸ್ತ್ ಒನ್ ಮೆಂತೆ ಅಂತ ಹೇಳಿದ್ರೆ ಫೆನುಗ್ರಿಕ್ ಸೀಡ್ಸ್. ಅಯನ್ ಹಾಗೂ ಪ್ರೋಟೀನ್ ಇರೋದ್ರಿಂದ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದಿದು. ಹಾಗೆ ಇದು ಬಾಡಿಗೆ ತುಂಬ ತಂಪು. ಇದರದ್ದು ಕಷಾಯ ಕೂಡ, ಜೀರಿಗೆಯನ್ನು ಸೇರಿಸಿದ್ರೆ ಕಷಾಯ ಕೂಡ ಮಾಡಿ ಕುಡಿತಾರೆ. ಅಂದರೆ ಆಯಿಲ್ ಜೊತೆ ಇದನ್ನು ಸೇರಿಸೋದ್ರಿಂದ ತಲೆಗೆ ಕೂಡ ತಂಪು, ಕಣ್ಣಿಗೆ ಕೂಡ ತಂಪು, ದೇಹಕ್ಕೆ ಕೂಡ ತಂಪು. ಸೆವೆಂತ್ ಒನ್ ದಾಸವಾಳ ಅಂದರೆ ಹೈಬಿಸ್ಕಸ್ ಮೇನ್ಲಿ ಇದು ಕೆರಾಟಿನ್ ಅಂಶ ಇದರಲ್ಲಿ ಇರೋದ್ರಿಂದ ಹೇರಿಗೆ ತುಂಬ ಒಳ್ಳೆಯದು. ಸೊ ಎಲ್ಲರೂ ಪ್ಯಾಕ್ ಎಲ್ಲ ಮಾಡಿ ಯೂಸ್ ಮಾಡ್ತಾರೆ. ಸೊ ಹಾಗೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಕೂಡ ಇದೆ, ಹಾಗಾಗಿ ಹೇರ್ ಗ್ರೋತಿಗೆ ತುಂಬ ಸಹಾಯ ಮಾಡುತ್ತೆ. ದಾಸವಾಳದ ಎಲೆ, ಹೈಬಿಸ್ಕಸ್ ಲೀವ್ಸ್, ಇದನ್ನು ಯೂಸ್ ಮಾಡೋದ್ರಿಂದ
ಹೇರ್ ತುಂಬ ತಿಕ್ಕಾಗುತ್ತೆ, ಸೊ ದಪ್ಪವಾಗಿ ಬೆಳೆಯುತ್ತೆ ಹೇರ್. ಸೊ ಹಾಗೆ ಹೆಲ್ದಿಯಾಗಿ ಕಾಣುತ್ತೆ. ಈಗ ಫ್ರಿಜ್ ಹೇರ್ ಆಗಿರ್ಬೋದು, ಡ್ರೈ ಹೇರ್ ಆಗಿರ್ಬೋದು, ಅದು ಫುಲ್ ರೆಡ್ಯೂಸ್ ಆಗಿ ಹೇರನ್ನು ತುಂಬ ಚೆನ್ನಾಗಿ ಗ್ರೋತ್ ಮಾಡುತ್ತೆ. ಹಾಗೆ ಮೇಯ್ನಾಗಿ ಇದು ಗ್ರೇ ಕಲರ್ ಇರುತ್ತಲ್ಲ ಹೇರ್ ಎಲ್ಲ, ಸೊ ಅದನ್ನು ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೇರ್ ತುಂಬ ಹೆಲ್ದಿಯಾಗಿ ಸ್ಮೂತಾಗಿ ತುಂಬ ತಿಕ್ಕಾಗಿ ಕಾಣುತ್ತೆ. ಸೊ ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಈ ಆಯಿಲ್ಗೆ ಕೂಡ ಇದನ್ನು ಯೂಸ್ ಮಾಡಿ. ತೆಂಗಿನ ಎಣ್ಣೆ, ಕೊಕೊನಟ್ ಆಯಿಲ್. ಸೊ ಮನೆಯಲ್ಲೇ ಆದ ತೆಂಗಿನಕಾಯಿಯನ್ನು ಮಿಲ್ಲಿಗೆ ಕೊಟ್ಟು ಎಣ್ಣೆಯನ್ನು ತೆಗೆಸಿರುವಂಥದ್ದು. ಸೊ ಇದು ನ್ಯಾಚುರಲ್ ಆದ ಎಣ್ಣೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಗೆ, ಹೇರಿಗೆ ಕೂಡ ತುಂಬ ಒಳ್ಳೆಯದು. ಹೊರಗಡೆ ಸಿಗುವ ಎಣ್ಣೆಗೆ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಇದು ನಮ್ಮದು ಮನೆಯಲ್ಲೇ ಆದ ಕಾರಣ ಇದು ನ್ಯಾಚುರಲ್ ಆಯಿಲ್. ಸೊ ನಾನು ಯಾವಾಗಲೂ ಎಣ್ಣೆ ಮಾಡಲಿಕ್ಕೆ ಇದನ್ನೇ ಯೂಸ್ ಮಾಡ್ತಾನೆ. ಸೊ ನ್ಯಾಚುರಲ್ ಆಗಿದೆ ಅಂತ. ಕೊಕೊನಟ್ ಹೇರ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಹೇರ್ ಡ್ರೈನೆಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಈಗ ಸ್ಪ್ಲಿಟನ್ಸ್ ಇರುತ್ತೆ ಹೇರಲ್ಲಿ, ಹಾಗೆ ಕೆಲವೊಂದು ಡ್ರೈ ಆಗಿರುತ್ತೆ. ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡಿ ಕೂದಲು ತುಂಬ ಶೈನಿ ಆಗಿ, ಸಾಫ್ಟ್ ಆಗಿ, ಸಿಲ್ಕಿಯಾಗಿ ಬೆಳೆಯುತ್ತೆ. ಮಸ್ಟರ್ಡ್ ಸೀಡ್ಸ್, ಸಾಸಿವೆ, ವಿಟಮಿನ್ ಎ ಇರೋದ್ರಿಂದ ಇದು ಮೇನ್ಲಿ ಹೇರ್ ರೀಜನ್ರೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕೊಲಾಜನ್ ಬೂಸ್ಟಿಗೆ ಹೆಲ್ಪ್ ಆಗುತ್ತೆ. ಮೇನ್ಲಿ ಹೇರ್ ಇಲಾಸ್ಟಿಸಿಟಿಗೆ ಹೆಲ್ಪ್ ಮಾಡುತ್ತೆ. ಕರಿ ಲೀವ್ಸ್, ವಿಟಮಿನ್ ಸಿ, ಬಿ, ಪ್ರೋಟೀನ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ಇದು ಮೇನ್ಲಿ ಹೆಲ್ಪ್ಫುಲ್ ಆಗಿದೆ. ಹಾಗೂ ಹೇರ್ ಗ್ರೋತನ್ನು ಮೇಂಟೈನ್ ಮಾಡುತ್ತೆ. ಅದು ಅಲ್ಲದೆ ವೈಟ್ ಹೇರ್ ಇರುತ್ತೆ ಕೆಲವರಿಗೆ, ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಬ್ಲ್ಯಾಕ್ ಆಗುತ್ತೆ ಹೇರ್. ಇದು ಮೇನ್ಲಿ ನಾವು ಹೇರ್ ಆಯಿಲ್ಗೆ ಯೂಸ್ ಮಾಡಲೇಬೇಕಾದಂತಹ ಐಟಮ್ ಕರಿ ಲೀವ್. ಈರುಳ್ಳಿ, ಇದು ಮೇನ್ಲಿ ಇಚ್ಚಿ ಸ್ಕ್ಯಾಲ್ಪನ್ನು ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳಿದರೆ, ತುರಿಸುವಿಕೆ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಮೇನ್ಲಿ ಇದು ನಾವು ಆಯಿಲಿಗೆ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಇದರ ಸ್ಮೆಲ್ ಇರುತ್ತಲ್ಲ, ಸೊ ಹಾಗಾಗಿ ಬೇರೆಯವರಿಂದ ಏನೆಲ್ಲ ಬೇಗ ನಮಗೆ ಬರಲ್ಲ, ಹೇನು ಬರುವಿಕೆಯನ್ನು ಕೂಡ ಇದು ತಡೆಗಟ್ಟುತ್ತೆ. ನೆಲನೆಲ್ಲಿ, ಇದು ನಾನಿವತ್ತು ಸ್ಕಿಪ್ ಮಾಡ್ತಾ ಇದ್ದೇನೆ, ಬಟ್ ಯಾರಿಗೆಲ್ಲ ಪಿತ್ತ ಇದೆ ನೋಡಿ, ಅವರು ಇದನ್ನು ಯೂಸ್ ಮಾಡಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕಂತ ಹೇಳಿದರೆ ಇದು ಪಿತ್ತ ನಿವಾರಣೆಗೆ ತುಂಬ ಒಳ್ಳೆಯದು. ಹಾಗೆಯೇ ಇದನ್ನು ಕಷಾಯ ಮಾಡಿ ಜಾಂಡಿಸ್ ಕಾಯಿಲೆಯವರು ಕುಡಿದ್ರೆ ಅವರಿಗೆ ಕೂಡ ಜಾಂಡಿಸ್ ಕಾಯಿಲೆ ನಿವಾರಣೆ ಆಗುತ್ತೆ. ನಾನಿವತ್ತು 1 ಲೀಟರ್ ಇದ್ದು ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಹೇರ್ ಆಯಿಲಿಗೆ 1 ಲೀಟರ್ ಫುಲ್ ಹಾಕ್ತಾ ಇದ್ದೇನೆ ಆಯಿಲ್. ಈಗ ಎಣ್ಣೆ ಕುದಿತಾ ಬರ್ತಾ ಉಂಟು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ. ನೋಡಿ, ಇಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ನಾನು. ಮೆಂತೆ, ಫೆನುಗ್ರೀಕ್, ಸೊ ಅಷ್ಟೇ ಪ್ರಮಾಣದಲ್ಲಿ ಇದನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಿ. ಮೆಂತೆ ಬೇಕಾದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಬೇರೆ ಕೂಡ ತಂಪಿಗೆ ಗರ್ಗ ಎಲ್ಲ ಯೂಸ್ ಮಾಡಿರೋದ್ರಿಂದ ನಾನು ಮೆಂತೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೇನೆ. ಇದು ಕುದಿತಾ ಇದೆ. ಇದು ನಾನು ನೆಲ್ಲಿಕಾಯನ್ನು ತುರಿದಿಟ್ಟಿದ್ದೇನೆ. ಸೊ ಇದರಲ್ಲಿ ನಾನು 3 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯನ್ನು ಯೂಸ್ ಮಾಡಿದ್ದೇನೆ. ಸೊ ಇದನ್ನು ಹಾಕುವ. ಅದಾದಮೇಲೆ ಈರುಳ್ಳಿಯನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ. ಬಟ್ ಇದಕ್ಕಿಂತ ನೀವು ತುರಿ ಮಾಡೋದು ಉತ್ತಮ. ಇದು ನಾನು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ. ಇದನ್ನೀಗ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಸ್ಟಿರ್ ಮಾಡಿ ಹೀಗೆ. ಇದಕ್ಕೆ ತಿಮ್ಮರೆ ಸೊಪ್ಪನ್ನೀಗ ಹಾಕುವ. ಒಂದಿಷ್ಟು ಗರಿಕೆ ಹುಲ್ಲು, ಹಾಗೆ ಸ್ವಲ್ಪ ತುಳಸಿ. ಇದಕ್ಕೀಗ ಗರ್ಗ ಹಾಕಿದ್ದೇನೆ. ದಾಸವಾಳ ಹಾಕುವ. ಒಂದು 6 ದಾಸವಾಳ ಹಾಕಿದ್ದೇನೆ. ಇದು ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಹಾಕಿದ್ದೇನೆ. ದಾಸವಾಳ ಹಾಕಿದ ಮೇಲೆ ಹೀಗೆ ಸ್ಟಿರ್ ಮಾಡಿದ್ದಾನೆ ಚೆನ್ನಾಗಿ. ಈಗ ಕರಿ ಲೀವ್ಸನ್ನು ಹಾಕುವ. ಈಗ ಕೊನೆಯದಾಗಿ ಹೈಬಿಸ್ಕಸ್ ಲೀವ್ಸ್, ದಾಸವಾಳದ ಎಲೆಯನ್ನು ಹಾಕುವ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿ ಆಯಿತು. ಸೊ ಇದು ಹೀಗೆ ಒಂದು ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಲಿ. ಅದಾದಮೇಲೆ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಇದನ್ನು ಕುದಿಸಿ. ಹಾಗೆ ತಂಪಿಗೆ ನೀವು ಇದಕ್ಕೆ ಮದ್ರಂಗಿ ಸೊಪ್ಪನ್ನು ಕೂಡ ಉಪಯೋಗಿಸ್ಬೋದು. ನೋಡಿ, ಈಗ ಕುದಿತಾ ಬಂತು. ಸೊ ನಾನಿದನ್ನು 20 ಮಿನಿಟ್ಸ್ ಕುದಿಸಿದೆ, ಅಂದರೆ ಸ್ಲೋ ಫ್ಲೇಮಲ್ಲಿತ್ತು. ಹಾಗೆ ಹೈ ಫ್ಲೇಮಲ್ಲಿ ಇಟ್ಟರೆ 15 ಮಿನಿಟ್ಸ್ ಸಾಕು. ಸೊ ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬಂತು. ಸೊ ಇದು ಎಣ್ಣೆ ಆಗಿದೆ. ಇದನ್ನು ನಾವೀಗ ಸೋಸುವ.
ಸೊ ಇದು ನೋಡಿ, ಇದರ ಬೇರು, ಇದು ಲೀವ್ಸ್ ಎಲ್ಲ ಇರುತ್ತಲ್ಲ, ಸೊ ಇದನ್ನು ಆ್ಯಕ್ಚುಲಿ ನೀವು ಸ್ಕ್ಯಾಲ್ಪಿಗೆ ರಬ್ ಮಾಡ್ಬೋದು. ಸೊ ವೇಸ್ಟ್ ಮಾಡೋದಕ್ಕಿಂತ ಇದನ್ನು ರಬ್ ಮಾಡಿದರೂ ಕೂಡ ಒಳ್ಳೆಯದು. ಸೊ ಇದು ಕೂಲ್ ಆದಮೇಲೆ ನಾವು ಸೋಸೋಣ. ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡುವ. ಈಗ ಆಫ್ ಮಾಡುವ. ನೋಡಿ, ಈಗ ಇದು ಫುಲ್ ಆರಿದೆ ಕಂಪ್ಲೀಟಾಗಿ. ಇದನ್ನು ಸೋಸೋಣ ನಾವೀಗ. ಹೀಗೆ ಎಲ್ಲ ಎಣ್ಣೆಯನ್ನು ಇದಕ್ಕೆ ಸೋಸೋಣ. ಸೊ ನೋಡಿ, ಎಣ್ಣೆ ರೆಡಿ ಆಗಿದೆ. ಇದನ್ನು ಒಂದು ಗ್ಲಾಸ್ ಬಾಟ್ಲಲ್ಲಿ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ಸೊ ಇದು ನನಗೆ ಒಂದು ಅರೌಂಡ್ 3 ಮಂತ್ಸ್ ಪಕ್ಕ ಬರುತ್ತೆ. ಸೊ ಹಾಗಾಗಿ ನಾನು ಮಾಡುವಾಗ 1 ಲೀಟರ್ ಎಣ್ಣೆಯನ್ನು ಯೂಸ್ ಮಾಡಿದೆ. ಎಣ್ಣೆ ರೆಡಿ. ನೋಡಿದ್ರಲ್ಲ, ಸಿಂಪಲ್ ಆಗಿ ಹೇರ್ ಆಯಿಲ್ ನಮ್ಮ ಮನೆಯಲ್ಲಿ ನೀವು ಕೂಡ ಪ್ರಿಪೇರ್ ಮಾಡ್ಬೋದು. ಸೊ ಔಟ್ಸೈಡ್ ಬ್ರ್ಯಾಂಡೆಡ್ ಹೇರ್ ಆಯಿಲ್ಸ್ ಆಗಿರ್ಬೋದು, ಹೇರ್ ಸೀರಮನ್ನು ಇದನ್ನು ಖಂಡಿತವಾಗ್ಲೂ ಬಿಟ್ಬಿಡಿ. ಯಾಕಂತ ಹೇಳಿದರೆ ತುಂಬ ಕೆಮಿಕಲ್ ಇದು. ಸೊ ಹಾಗಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಲಭ್ಯವಾಗಿರುವಂತಹ ಐಟಮ್ಸನ್ನು ಯೂಸ್ ಮಾಡಿ ಹೇರ್ ಆಯಿಲನ್ನು ನೀವು ಕೂಡ ಪ್ರಿಪೇರ್ ಮಾಡ್ಬೋದು. ಮಾಡಿದ ಮೇಲೆ ರಿಸಲ್ಟ್ಸ್ ಹೇಗಾಗಿದೆ ಅಂತ ನನಗೂ ತಿಳಿಸ್ಕೊಡಿ ಕಮೆಂಟ್ ಮೂಲಕ. ಹಾಗೆ ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ರಿಸಲ್ಟ್ಸ್ ಅದು ತಪ್ಪದೆ ಕಮೆಂಟ್ ಮಾಡಿ, ಹಾಗೂ ಮುಂದಿನ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.